ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ.
ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ
ಬಡವರಿಗಾಗಿ ಜೀವಕ್ಕೆ ಜೀವ ನೀಡೋ ನಾಯಕನೋ. ಕಷ್ಟ ಎಂದಾಗ ಮೊದಲು ಓಡೋಡಿ ಬರುವ ಶೂರ ಜಾತಿ ಭೇದ.
ಮೇಲೆ ಎಷ್ಟೊತ್ತಿಗೆ
ಗೊತ್ತಿಲ್ಲ ಇಲ್ಲಿ ಮೇಲೆ ಬಿಸಿ ಇಲ್ಲಿ ಕತ್ನ ಸ್ಟುಡಿಯೋ ಉಂಟಲ್ಲ ಅದರ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯ ಬಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಕ್ಯಾಮರಾದಲ್ಲಿ ಎತ್ತಿ ಆಯ್ತು ಮೆರವಣಿಗೆ.
ಹಿಂದುತ್ವದ ಸೂತ್ರಧಾರನು, ಸೋಲಿಲ್ಲದ ಸರದಾರನು, ಹಿಂದುತ್ವದ ಸೂತ್ರಧಾರನು, ಜಗವನ್ನ ಗೆದ್ದ ಯುಗ ಪುರುಷನು, ಸತ್ಯ ನ್ಯಾಯ ಧರ್ಮ ನಿಷ್ಠೆಯ ಹರಿಕಾರ, ಶಾಂತಿಗೆ ಶಾಂತಿಯ ಕ್ರಾಂತಿಗೆ ಕ್ರಾಂತಿಯ ಜಯಂಕಾರ, ಸಮಾಜದ ಏಳ್ಗೆಯ ಅಭಿವೃದ್ಧಿಯ ಸರದಾರ, ಸಮಾಜದ ಐಕ್ಯತೆಯ ಅಭಿವೃದ್ಧಿಯ ಸರದಾರ, ಅರುಣಣ್ಣ ನಮ್ಮ ಅರುಣಣ್ಣ, ಅರುಣಣ್ಣ ನಮ್ಮ ಅರುಣಣ್ಣ, ಪುತ್ತೂರ ನಮ್ಮ ಸರದಾರ, ಪುತ್ತೂರಿಗೆ ನಮ್ಮ ಪುತ್ತಿಲ. ಸುದ್ದಿ ಎತ್ತಣ್ಣದ ಸುದ್ದಿ ಎತ್ತಣ್ಣನ ಬಿಜೆಪಿ ಸೀಟು ಓಡಬಹುದು ಅಲ್ಲಿ ಕೈ ವಿಜಯ ಸಭೆಯಲ್ಲಿ ಕೇಳಲಿಲ್ಲ. ಸಾಮಾನು ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ
ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ.
ಪುರುಷನು ಸತ್ಯ ನ್ಯಾಯ ಧರ್ಮ ನಿಷ್ಠೆಯ ಹರಿಕಾರ ಶಾಂತಿಗೆ ಶಾಂತಿಯ ಧಾರ್ಮಿಕ ಕ್ರಾಂತಿಯ ಶ್ರೀಮಂತ ಭೇದ ತೊರೆದರು ಎಲ್ಲರನ್ನು ಕೊರಲಿ ಸದಾ ಖರ್ಚಿಸೋ ನಾಯಕ ಅರುಣಣ್ಣ ನಮ್ಮ ಅರುಣಣ್ಣ ಸಂಘಟನಾ ಚತುರಾನಿವನು ಯುವಕರ ಕಣ್ಮಣಿಯೂ ಇವನು ನಮ್ಮೂರ ಕಾಯಲು ಸಮರ್ಥ ನಾಯಕನಿವನು ಪುತ್ತೂರಿಗೆ ಶಿವ ನೀಡಿದ ವರವೋ ಶ್ರೀರಾಮ ಕಳಿಸಿದ ಭಂಡನೋ ಇವನು ಮರಿಯದೆಯಲ್ಲಿ ನಡುಕ ಹುಟ್ಟಿಸೋ ಗಂಡು ಕಲಿಯುವನು ನಂಬಿದವರಿಗಾಗಿ ಜೀವಕ್ಕೆ ಜೀವ
ಬಿಜೆಪಿ ಆಯ್ತು ಬರ್ಬೇಡ ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯ
ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ Suddi sound system in Zulia. ಹಿಂದುತ್ವ ಮಂತ್ರ ತಂದ ಬೆಳಗಲಿದ್ರೆ ನಮ್ಮಯ ನಾಳೆ ಉದ್ದುದ್ದಕ್ಕೆ ಯುವಕರ ಸಾಲೆ ಒಳಗಲಿ
It's gonna be last track everybody. ನಿಮ್ಗೆ ಗೊತ್ತಾ last song, are you ready? ಭುವನ ಗಾತ್ರ ಜ್ವಲನ ನೇತ್ರ ಕಾನಪ ಭಕ್ತರಂಚಿನ ಮಾತ ಅರುಣ್ ಪುತ್ರ ಅಭಿಮಾನಿಗೆ ಧನ್ಯವಾದ. ನನ್ನ ಕೆಲವೇ ಕ್ಷಣಕ್ಕೆ ಅರುಣ್ ಪುತ್ರ ನಮ್ಮ ಉದ್ದೇಶದ ಮಾತಾಡ ಒಳ್ಳೆರೆ ದಯನೀದು ಭಕ್ತರಂಚಿನ ಕಾರ್ಯಕರ್ತರು ಆಯ್ನಾತೆ ಶಾಂತಿ ಹಿಡಿತದೆ ಅರುಣ್ ಪುತ್ರನ ಒಂಜಿ ಮಾತಾಡೋಣ ಕೇಂದ್ರ ಐದು ಪಕ್ಕ ನಮ್ಮ ಮಾತಾಡೋಣ ಕಾರ್ಯಕ್ರಮನೇ ಕೇಂದ್ರ ಇದು Puttila खाना उनके ಮಾತಾ ಜೋಡ್ಗೋಸ್ಕರ ರಿಕ್ವೆಸ್ಟ್ಗೋಸ್ಕರ ನಮ್ಮ ಪುತ್ತಿಲನ್ನ ರಿಕ್ವೆಸ್ಟ್ಗೋಸ್ಕರ ಒಂಜಿ ಸಾಂಗ್ ಹಾಡಿಗೆ ನಮ್ಮ ಹೆಣ್ಣು ಬೈತಾ ಇದು ಆಕ್ಚುಲಿ ರಿಸ್ಕ್ ನಮ್ಮ ಡಿಜಿಟಲ್ ಪುತ್ತಿಲ ಅಷ್ಟು Arun Nannanige ವಿಸರ್ಜನೆ ಮಾಡಿ ಸರ್ಕಲ್ಗೆ ಬಂದು ಎಲ್ಲ ಕಾರ್ಯಕರ್ತರ ಜೊತೆ ಮಾತಾಡಲಿಕ್ಕಿದ್ದಾರೆ. ಎಲ್ಲ ಕಾರ್ಯಕರ್ತರು ಒಂದು ಅರುಣ್ ಕುಮಾರ್ ಪುತ್ತಿಲ ಭಾರತೀಯತೆಯ ಸಾರಥಿ, ರಾಜಕೀಯ ಬಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಹಿಂದುತ್ವ ಮಂತ್ರ ತಂದ ಬೆಳಗಲಿದೆ ನಮ್ಮಯ ನಾಳೆ, ಉದ್ದುದ್ದಕ್ಕೆ ಯುವಕರ ಸಾಲೆ ಒಳಗಲಿ.
Let's go for the last track everybody. ನಿಮ್ಗೆ ಗೊತ್ತಾ last song, are you ready? ಭುವನ ಗಾತ್ರ ಜ್ವಲನ ನೇತ್ರ ಕಾನಪಾತ ಭಕ್ತರಂಚಿನ ಮಾತ ಅರುಣ್ ಪುತ್ರೇಳ ಅಭಿಮಾನಿಗೆ ಧನ್ಯವಾದ. ನನ್ನ ಕೆಲವೇ ಕ್ಷಣಕ್ಕೆ ಅರುಣ್ ಪುತ್ರೇಳ ಅವರ ಉದ್ದೇಶದ ಮಾತಾಡ ಒಳ್ಳೆಯರೆ ದಯನೀದು ಭಕ್ತರಂಚಿನ ಕಾರ್ಯಕರ್ತರು ತಾಯಿನಾಥ್ ಶಾಂತಿ ಹಿಡಿತದೆ ಅರುಣ್ ಪುತ್ರೇಳ ಒಂಜಿ ಮಾತಾಡೋಣ ಕೇಂದ್ರ ಐದು ಪಕ್ಕ ನಮ್ಮ ಮಾತಾಡೋಣ ಕಾರ್ಯಕ್ರಮನೇ ಕೇಂದ್ರ ಇದು Puttila Savanoor ಮಾತಾ ಚೌಂಡಿಗೋಸ್ಕರ ರಿಕ್ವೆಸ್ಟ್ಗೋಸ್ಕರ ನಮ್ಮ ಪುತ್ತಿಲನ ರಿಕ್ವೆಸ್ಟ್ಗೋಸ್ಕರ ಒಂಜಿ ಸಾಂಗ್ ಹಾಡಿಗೆ ನಮ್ಮ ಹೆಣ್ಣು ಬೈತಾ ಇದು ಆಕ್ಚುಲಿ ರಿಸ್ಕ್ ನಮ್ಮ ಡಿಜಿಟಲ್ ಪುತ್ತಿಲ ಅಷ್ಟು Arun Nannanige! Arun Nannanige! ಪುಷ್ಪಾರ್ಚನೆ ಮಾಡಿ ಸರ್ಕಾರಕ್ಕೆ ಬಂದು ಎಲ್ಲ ಕಾರ್ಯಕರ್ತರ ಜೊತೆ ಮಾತಾಡಲಿಕ್ಕಿದ್ದಾರೆ. ಎಲ್ಲ ಕಾರ್ಯಕರ್ತರು ಒಂದು ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ.
ಆನೆ ಒಂದು ಮಾತಾ ಚೌಂಡಿಗೋಸ್ಕರ ರಿಕ್ವೆಸ್ಟ್ಗೋಸ್ಕರ ನಮ್ಮ ಪುತ್ತಿಲ ರಿಕ್ವೆಸ್ಟ್ಗೋಸ್ಕರ ಒಂದು ಸಾಂಗ್ ಹಾಡಿಗೆ ನಮ್ಮ ಹೆಣ್ಮನ್ ಬೈಜ ಇದು ಆಕ್ಚುಲಿ ರಿಸ್ಕ್ ನಮ್ಮ ಡಿಜಿಟಲ್ ಪುತ್ತಿಲ ಅಷ್ಟು ಜೈ ಜೈ ಪುತ್ತಿಲ ಅರುಣ್ ಅಣ್ಣನಿಗೆ ಅರುಣ್ ಅಣ್ಣನಿಗೆ ಬಟ್ಟೆಗೆ ವಿಸರ್ಜನೆ ಮಾಡಿ ಸರ್ಕಲ್ಗೆ ಬಂದು ಎಲ್ಲ ಕಾರ್ಯಕರ್ತರ ಜೊತೆ ಮಾತಾಡಲಿಕ್ಕಿದ್ದಾರೆ. ಎಲ್ಲ ಕಾರ್ಯಕರ್ತರು ಒಂದು ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ
ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ,
ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆ. ಕೇಳ್ಕೊಳ್ತಾ ಇದ್ದೇವೆ. ಚುನಾವಣಾ ಆಯೋಗದ ನಿಯಮ ಇರುವುದರಿಂದ ನಮ್ಮ ಸಭೆಯು ಇನ್ನು ಕೆಲವೇ ಕ್ಷಣದಲ್ಲಿ ಅರುಣ್ ಪುತ್ತಿಲ ಅವರ ಮಾತು ಸ್ಟಾರ್ಟ್ ಆಗುತ್ತೆ. ಜಾಗ ಬಿಡಿ ಪ್ಲೀಸ್, ಒಂಚೂರು ಜಾಗ ಬಿಡ್ಲೇನ. ಮಾತುಗಳು ಬಂದಿತ್ತು, ಹೊರಗಡೆಯಿಂದ ಜನ ತಂದಿದ್ದಾರೆ ಅಂತ ಹೇಳಿ. ಆದ್ರೆ ಇವತ್ತು ಇಡೀ ಪುತ್ತೂರಿನ ಜನತೆ ಅವರ ಜೊತೆ ಸೇರಿದ್ದೇವೆ. ಕಾರ್ಯತೆ ಇವತ್ತು ವಿಶೇಷವಾಗಿ ನಮ್ಮನ್ನು ಮಾತಾಡ್ಲಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಖ್ಯಾತ ವಾಗ್ಮಿಗಳು ಆದರ್ಶ ಗೋಖಲೆ ನಮ್ಮ ಜೊತೆಲಿದ್ದಾರೆ. ಅವರನ್ನ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾ ಶ್ರೀ ಆದರ್ಶ ಗೋಖಲೆ ಮಾತನ್ನ ಆಡ್ಬೇಕು ಅಂತ ಹೇಳಿ ಕೇಳಿಕೊಳ್ತೀನಿ. ತಾಕಿ ಬಜರಂಗ ಬಲಿ ಕಿ, ಬಜರಂಗ ಬಲಿ ಕಿ, ಬಜರಂಗ ಬಲಿ ಕಿ. ಪುತ್ತೂರಿನ ವಿಧಾನಸಭಾ ಚುನಾವಣೆಯ ಪ್ರಚಾರದ ಕೊನೆಯ ದಿವಸ ನಾನು ಭಾಗವಹಿಸ್ತಾ ಇದ್ದೇನಾ ಅಥವಾ ಮೇ 13ನೇ ತಾರೀಕಿನ ಸಾಯಂಕಾಲದ ವಿಜಯೋತ್ಸವದ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದೇನಾ ಅಂತ ಒಂದು ಸಣ್ಣ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಇವತ್ತು ಮೂಡಿದೆ. ಇಡೀ ದೇಶಕ್ಕೆ ಒಂದು ಹೊಸ ಬೆಳಕನ್ನ, ಹೊಸ ಯೋಚನೆಯನ್ನ ಕೊಟ್ಟಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯಚಟುವಟಿಕೆಗಳು ಒಂದು ಕಡೆ ಆದರೆ, ಇಡೀ ಉತ್ತರ ಪ್ರದೇಶದಲ್ಲಿ, ದೇವಭೂಮಿ ಉತ್ತರ ಪ್ರದೇಶದಲ್ಲಿ ಹೊಸ ಹೊಸ ಯೋಜನೆಗಳ ಮೂಲಕ ಇಡೀ ಭಾರತದಲ್ಲಿ ಹಿಂದುತ್ವದ ಜಾಗೃತಿಯನ್ನ ಮಾಡಿದಂತಹ ಯೋಗಿ ಆದಿತ್ಯನಾಥರ ಮಾಡೆಲ್ ಅನ್ನ ನಾವು ನೀವುಗಳೆಲ್ಲ ನೋಡಿದ್ದೇವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಥವಾ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ನಮ್ಮ ಕರ್ನಾಟಕಕ್ಕೆ ಅಥವಾ ಪುತ್ತೂರಿಗೆ ಚುನಾವಣೆಯ ಸಂದರ್ಭದಲ್ಲಿ ಒಂದು ಬಾರಿ ಬರೋದಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯ ಇದೆ. ಆದರೆ ಎಲ್ಲ ಇಲ್ಲಗಳ ನಡುವೆ ಯಾವುದನ್ನ ಸಾಧ್ಯ ಇಲ್ಲ, ಒಬ್ಬ ವ್ಯಕ್ತಿ ಏನು ಮಾಡಬಲ್ಲ, ಒಬ್ಬ ವ್ಯಕ್ತಿಯಿಂದ ಏನು ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಅನೇಕ ಪ್ರಶ್ನೆಗಳಿಗೆ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಉತ್ತರವನ್ನು ಕೊಡಬೇಕಾಗಿದ್ದರೆ ಈ ಪುತ್ತೂರಿನ ಮೂಲಕ, ಯಾವ ಪುತ್ತೂರು ಹಲವು ಕ್ರಾಂತಿಗಳಿಗೆ ಸಾಕ್ಷಿಯಾಗಿದೆಯೋ, ಯಾವ ಪುತ್ತೂರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹಳ ದೊಡ್ಡ ಹೆಸರನ್ನ ಹೊಂದಿದೆಯೋ, ಯಾವ ಪುತ್ತೂರನ್ನ ಇಡೀ ದಕ್ಷಿಣ ಭಾರತದ ಹಿಂದುತ್ವದ ಹೆಬ್ಬಾಗಿಲು ಅಂತ ನಾವು ಕರೀತಾ ಇದ್ದೀವಿಯೋ, ಆ ಹಿಂದುತ್ವದ ಹೆಬ್ಬಾಗಿಲು, ಆ ಹಿಂದುತ್ವದ ತವರು ನೆಲ, ಆ ಹಿಂದುತ್ವದ ಸ್ವಾಭಿಮಾನದ ಸಂಕೇತ, ಸಾವಿರ 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 ಸಾವಿರದ ಹಿಂದೂ ಕಾರ್ಯಕರ್ತರ ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವಂತಹ ಈ ಕೇಸರಿ ವಸ್ತ್ರದೊಂದಿಗೆ ಇವತ್ತು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸೇರಿರುವಂತಹ ನಮ್ಮೆಲ್ಲ ಕಾರ್ಯಕರ್ತರ ನಿರ್ಧಾರ ಒಂದೇ. ಈ ಬಾರಿಯ ನಿರ್ಧಾರ ಪುತ್ತಿಲರೊಂದಿಗೆ ಮತದಾರ. ಈ ಬಾರಿಯ ನಿರ್ಧಾರ ಪುತ್ತಿಲರೊಂದಿಗೆ ಮತದಾರ. ಈ ಬಾರಿಯ ನಿರ್ಧಾರ ಪುತ್ತಿಲರೊಂದಿಗೆ ಮತದಾರ. ಈ ಬಾರಿಯ ನಿರ್ಧಾರ ಪುತ್ತೂರಿಗೆ ಹಿಂದುತ್ವದ ಸರ್ಕಾರ. ಈ ಬಾರಿಯ ನಿರ್ಧಾರ ಪುತ್ತೂರಿಗೆ ಹಿಂದುತ್ವದ ಸರ್ಕಾರ. ಈ ಬಾರಿಯ ನಿರ್ಧಾರ ಪುತ್ತೂರಿಗೆ ಭಗವಾ ಸರ್ಕಾರ. ಈ ಬಾರಿಯ ನಿರ್ಧಾರ ಪುತ್ತೂರಿಗೆ ಭಗವಾ ಸರ್ಕಾರ. ಯಾವ ಅರುಣ್ ಕುಮಾರ್ ಪುತ್ತಿಲರು ಕಳೆದ ಅಷ್ಟೋ ವರ್ಷಗಳ ಸಾಹಸಿ ಜೀವನದಲ್ಲಿ ಛತ್ರಸಾಲ ಅಂತ ಒಬ್ಬ ರಾಜ ಇದ್ದ. ತಾವೆಲ್ಲ ಖಂಡಿತ ಕೇಳಿರ್ತೀರಿ, ಇತಿಹಾಸದ ರಾಜ ಛತ್ರಸಾಲ. ಆ ಛತ್ರಸಾಲ ಅನ್ನುವಂತಹ ಮಹಾರಾಜ ಬುಂದೇಲಖಂಡವನ್ನು ಆಳ್ತಾ ಇರಬೇಕಾಗಿದ್ರೆ ಮೊಘಲರ ವಿರುದ್ಧದ ಹೋರಾಟ ಜೋರಾಗಿ ನಡೀತಾ ಇತ್ತು. ಆ ಹೋರಾಟ ಜೋರಾಗಿ ನಡೀತಾ ಇದ್ದಂತಹ ಸಂದರ್ಭದಲ್ಲಿ
ಒಬ್ಬ ಕವಿ ತುಂಬಾ ಸುಂದರವಾಗಿ ಒಂದು ಮಾತನ್ನ ಬರೀತಾನೆ. ಬುಂದೇಲಖಂಡದ ಸುತ್ತ, ಭಾರತ ಭೂಮಿಯ ಸುತ್ತ ಯಾವೆಲ್ಲ ಜಾಗದಲ್ಲಿ, ಯಾವೆಲ್ಲ ಪ್ರಾಂತದಲ್ಲಿ, ಯಾವೆಲ್ಲ ಊರಲ್ಲಿ ಹಿಂದೂ ಒಬ್ಬ ಕಣ್ಣೀರನ್ನ ಹಾಕ್ತಾ ಇದ್ರೆ, ಹಿಂದೂ ಒಬ್ಬನಿಗೆ ಅಪಮಾನವಾಗ್ತಾ ಇದ್ರೆ, ಹಿಂದೂ ಒಬ್ಬ ಬದುಕಿನಲ್ಲಿ ಆರ್ತತೆಯನ್ನು ಅನುಭವಿಸ್ತಾ ಇದ್ದಾಗ ಆ ದಿಕ್ಕಿನ ಕಡೆಗೆ ಛತ್ರಸಾಲನ ಕುದುರೆಗಳು ಓಡ್ತಾ ಇತ್ತು ಅಂತ ನಾವು ಇತಿಹಾಸದಲ್ಲಿ ನೋಡಿದ್ದೇವೆ. ಪುತ್ತೂರಿನಲ್ಲಿ ಹಿಂದೂ ಒಬ್ಬ ಯಾವುದಾದರೂ ಒಂದು ಜಾಗದಲ್ಲಿ ನೋವಿನಿಂದ ನರಳುತ್ತಾ ಇದ್ದಾಗ, ಹಿಂದೂ ಕಾರ್ಯಕರ್ತನೊಬ್ಬನ ಮೈಯಿಂದ ಒಂದು ಹನಿ ನೆತ್ತರೇನಾದರೂ ಭೂಮಿಗೆ ಬಿದ್ದಾಗ ಆ ಕಡೆಗೆ ಧಾವಿಸುವಂತಹ ನಮ್ಮ ಊರಿನ ಛತ್ರಸಾಲ, ನಮ್ಮ ಊರಿನ ಶಿವಾಜಿ ಮಹಾರಾಜ್ ಅರುಣ್ ಕುಮಾರ್ ಪುತ್ತಿಲ ಹಿಂದೂಗಳಿಗೋಸ್ಕರ ಕಳೆದ ಅಷ್ಟು ಸಮಯದ ಕಾಲ ತನ್ನ ಬದುಕನ್ನು ಸವೆಸಿದಂತಹ ಒಬ್ಬ ಧೀಮಂತ, ಹಿಂದೂಗಳಿಗಾಗಿ ಸರ್ವಸ್ವವನ್ನ ತ್ಯಾಗ ಮಾಡಿದಂತಹ ಒಬ್ಬ ಧೀಮಂತ. ನಮ್ಮೆಲ್ಲರ ಆಸೆ ಮೇ 13ನೇ ತಾರೀಕಿಗೆ ರಿಸಲ್ಟ್ ಬರಬೇಕಾಗಿದ್ರೆ ನಮ್ಮೆಲ್ಲರ ಒಂದು ಆಸೆ ಇದೆ. ಲೋಕಸಭೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾಲಿಡಬೇಕಾಗಿದ್ರೆ ಇದು ನನ್ನ ಸಮಾಜದ ಜನರ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸುವಂತಹ ದೇವಾಲಯ ಅಂತ ಲೋಕಸಭೆಗೆ ಕಾಲಿಡಬೇಕಾಗಿದ್ರೆ ಮೊದಲು ನಮಸ್ಕಾರ ಮಾಡಿ ಒಂದು ಹೆಜ್ಜೆಯನ್ನ ಇಟ್ಟರು. ನಮಗೆಲ್ಲರಿಗೂ ಕೂಡ ಒಂದು ಆಸೆ ಇದೆ, ಪುತ್ತೂರಿನ ಜನರ ಒಂದು ಆಸೆ ಇದೆ. ಇದೇ ಕೇಸರಿ ಪಂಚೆ, ಕೇಸರಿ ಶಾಲು, ಶ್ವೇತ ವಸ್ತ್ರಧಾರಿಯಾಗಿರುವಂತಹ ನಮ್ಮ ಅರುಣಣ್ಣ ಕೇಸರಿ ಶಾಲನ್ನ ಬೀಸಿಕೊಂಡು ಭಾರತ ಮಾತಾ ಕಿ ಜೈ ಅನ್ನುವಂತಹ ಘೋಷಣೆಯೊಂದಿಗೆ ಹಿಂದುತ್ವದ ಸರದಾರನಾಗಿ ವಿಧಾನಸಭೆಯಲ್ಲಿ ತನ್ನ ಕಂಚಿನ ಕಂಠವನ್ನ ಮೊಳಗಿಸಬೇಕು. ಯಾವಾಗೆಲ್ಲ ಹಿಂದುತ್ವ ವಿರೋಧಿ ಅಲೆ ವಿಧಾನಸಭೆಯಲ್ಲಿ ಕೇಳುತ್ತೋ, ಯಾವಾಗೆಲ್ಲ ಹಿಂದೂಗಳಿಗೆ ನೋವಾಗುವಂತಹ ಸದ್ದು ಕರ್ನಾಟಕದಲ್ಲಿ ಕೇಳಿಸತ್ತೋ, ಆವಾಗ ಘರ್ಜಿಸುವುದಕ್ಕೊಂದು ಸಿಂಹ ವಿಧಾನಸಭೆಗೆ ಬೇಕು. ಹಿಂದೂಗಳ ವಿರುದ್ಧ ತೊಂದರೆಯಾದಾಗ, ಸಮಾಜದ ವಿರುದ್ಧ ತೊಂದರೆಯಾದಾಗ, ದೇಶದಲ್ಲಿ ರಾಜ್ಯದಲ್ಲಿ ಅಶಾಂತಿ ವಿಪ್ಲವಗಳು ಕಾಡಿದಾಗ ವಿಧಾನಸಭೆಯಲ್ಲಿ ನಿಂತು ಹಿಂದುತ್ವದ ಪರವಾಗಿ ಘರ್ಜಿಸುವಂತಹ ಒಂದು ಧ್ವನಿ ಬೇಕು. ಮತ್ತು ಆ ಒಂದು ಧ್ವನಿ ಹಿಂದುತ್ವದ ಹೆಬ್ಬಾಗಿಲು, ಹಿಂದುತ್ವದ ನೆಲ ಪುತ್ತೂರಿನ ಅರುಣಣ್ಣನೇ ವಿಧಾನಸಭೆಯಲ್ಲಿ ನಿಂತು ಗರ್ಜಿಸುವಂತಹ ಒಂದು ಕನಸನ್ನ ನಾವು ನೀವುಗಳೆಲ್ಲ ಈಡೇರಿಸುವಂತಹ ಕಾಲ ಅತ್ಯಂತ ಸಮೀಪದಲ್ಲಿದೆ. ಬಂಧುಗಳೇ, ಈ ಬಾರಿಯ ಈ ಚುನಾವಣೆ ಒಂದು ಅದ್ಭುತವಾಗಿರುವಂತಹ ಚುನಾವಣೆ. ಇದು ಸ್ವಾಭಿಮಾನದ ಪ್ರಶ್ನೆ, ಇದು ಆತ್ಮಾಭಿಮಾನದ ಪ್ರಶ್ನೆ, ಇದು ಹಿಂದೂ ಸಮಾಜದ ಉಳಿವು ಮತ್ತು ಅಳಿವಿನ ಪ್ರಶ್ನೆ. ಒಂದು ಸ್ಪಷ್ಟವಾಗಿರುವಂತಹ ಸಂದೇಶವನ್ನ ಇಡೀ ಭಾರತಕ್ಕೆ ಕೊಡ್ತಾ ನಾವು ಮೊನ್ನೆ ತನಕ ಹೇಳ್ತಾ ಇದ್ವಿ. ನನ್ನ ಮಾತು ಉತ್ಪ್ರೇಕ್ಷೆ ಅಂತ ದಯವಿಟ್ಟು ಭಾವಿಸಬೇಡಿ. ಮೋದಿ ಮಾಡೆಲ್ ಬೇಕು, ಎಲ್ಲಿದೆ? ಯೋಗಿ ಮಾಡೆಲ್ ಬೇಕು. ಜೀಪಲ್ಲಿ ಆರೋಪಿಯನ್ನ ಕರ್ಕೊಂಡು ಹೋಗ್ತಾ ಇರಬೇಕಾಗಿದ್ರೆ ಯುಪಿ ಪೊಲೀಸರ ಜೀಪ್ ಮಾತ್ರ ಬ್ರೇಕ್ ಫೈಲ್ ಆಗುತ್ತೆ, ಬೇರೆ ಯಾವುದೇ ರಾಜ್ಯಗಳಲ್ಲಿ ಬ್ರೇಕ್ ಫೈಲ್ ಆಗುದಿಲ್ಲ. ಯೋಗಿ ರಾಜ್ಯದಲ್ಲಿ ಮಾತ್ರ ಪಾತಕಿಗಳನ್ನ ನಡುವೆ ಗುಂಡಿಟ್ಟು ಕೊಂದು ಸಾಯಿಸುವಂತ ಕೆಲಸಗಳು ನಡೀತದೆ. ಬೇರೆಲ್ಲ ಕಡೆ ಯೋಗಿ ಮಾಡೆಲ್ ಅನ್ನುವಂಥದ್ದು ನಾಲಗೆಯಲ್ಲಿದೆ, ಬೇರೆಲ್ಲ ಕಡೆ ಯೋಗಿ ಮಾಡೆಲ್ ಅನ್ನುವಂಥದ್ದು ಪೇಪರ್ ಅಲ್ಲಿದೆ, ಕಾರ್ಯರೂಪಕ್ಕೆಲ್ಲೂ ಬರ್ತಾ ಇಲ್ಲ. ಪುತ್ತೂರಿನ ಮತದಾರರು ಈ ಬಾರಿ ಅತ್ಯಂತ ದೊಡ್ಡ ಮನಸ್ಸನ್ನ ಮಾಡಿ ಒಂದು ಹೊಸ ಇತಿಹಾಸವನ್ನ ಈ ರಾಜ್ಯದಲ್ಲಿ ಪುತ್ತೂರಿನಲ್ಲಿ ನಿರ್ಮಿಸಿದ್ದೇ ಆದಲ್ಲಿ, ಇವತ್ತು ನಾನು ಹೇಳುವಂತಹ ಮಾತು ನಿಮಗೆ ಉತ್ಪ್ರೇಕ್ಷೆ ಅಂತ ಅನಿಸುತ್ತೆ. ಒಂದು ಇತಿಹಾಸವನ್ನ ಮೇ 13ನೇ ತಾರೀಕಿಗೆ ನಾವು ನಿರ್ಮಾಣ ಮಾಡಿದ್ದೇ ಆದಲ್ಲಿ ಪ್ರಾಯಶಃ ಅರುಣಣ್ಣ ಮತ್ತು ಅರುಣಣ್ಣನ ಹಿಂದೆ ಇರುವಂತಹ 10G ಸ್ಪೀಡ್ನ ಕಾರ್ಯಕರ್ತರ ವೇಗವನ್ನ ನೋಡ್ತಾ ಇರಬೇಕಾಗಿದ್ರೆ ಇನ್ನು ಒಂದು ವರ್ಷದ ಅವಧಿಯ ಒಳಗಡೆ, ಇನ್ನು ಕೇವಲ ಒಂದೇ ಒಂದು ವರ್ಷದ ಅವಧಿಯ ಒಳಗಡೆ ನೆನಪಿಟ್ಕೊಂಡು ನೋಡಿ, 2024ರ ಲೋಕಸಭಾ ಚುನಾವಣೆಗೆ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಪ್ರಚಾರಕ್ಕೆ ಬರಬೇಕಾಗಿದ್ರೆ
ಈ ಮಾತನ್ನು ಹೇಳ್ತಾರೆ. ಗಮನ ಇಟ್ಕೊಂಡು ನೋಡಿ. ಮೋದಿ ಮಾಡೆಲ್ ನೋಡಿದ್ದೇವೆ, ಯೋಗಿ ಮಾಡೆಲ್ ನೋಡಿದ್ದೇವೆ. ಭಾಯ್ ये अरुण पुत्तिला मॉडल क्या है? ಅರುಣ್ ಪುತ್ತಿಲಾ ಮಾಡೆಲ್ ಅಂದ್ರೆ ಏನು ಅಂತ ಒಂದು ವರ್ಷದ ಒಳಗಡೆ ಸಾಧಿಸಿ ತೋರಿಸುವಂತಹ ಸಾಮರ್ಥ್ಯವನ್ನ ತಾವುಗಳೆಲ್ಲರೂ ಕೂಡ ಬ್ಯಾಟ್ಗೆ ಮತದಾನವನ್ನ ಮಾಡುವುದರ ಮೂಲಕ ಸಾಧಿಸಿ ತೋರಿಸಬೇಕು ಅನ್ನುವಂತಹ ಯೋಜನೆಯನ್ನ ತಮ್ಮೆದುರುಗಡೆ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ನಮ್ಮೆಲ್ಲರ ಸಿದ್ಧಾಂತ ಒಂದೇ, ಅದು ಹಿಂದುತ್ವ. ನಮ್ಮೆಲ್ಲರ ಕಲ್ಪನೆಯೊಂದೇ, ಅದು ಅಭಿವೃದ್ಧಿ. ನಮ್ಮೆಲ್ಲರ ಯೋಚನೆಯೊಂದೇ, ಅದು ಯುವ ನಾಯಕತ್ವ. ಆ ಹಿಂದುತ್ವ, ಆ ಅಭಿವೃದ್ಧಿ, ಆ ಯುವ ನಾಯಕತ್ವದ ಪ್ರತೀಕವಾಗಿರುವಂತಹ ಅರುಣ್ ಕುಮಾರ್ ಪುತ್ತಿಲರ ಬ್ಯಾಟ್ಗೆ ನಮ್ಮೆಲ್ಲರ ಮತಗಳ ಬರಲಿ. ಮುಂದಿನ ದಿವಸಗಳಲ್ಲಿ ಪುತ್ತೂರನ್ನ ಅಭಿವೃದ್ಧಿಯ ನಾಡನ್ನಾಗಿ, ಒಂದು ಮೆಡಿಕಲ್ ಕಾಲೇಜ್, ಉಜ್ಜಯಿನಿ ಕಾರಿಡಾರ್ನ ರೀತಿಯಲ್ಲಿ ಒಂದು ಮಹಾಲಿಂಗೇಶ್ವರ ಕಾರಿಡಾರ್ನ ನಿರ್ಮಾಣವನ್ನ ಮಾಡಿ, ಇವತ್ತು ಹಿಂದುತ್ವ ಅಂದಾಗ ನಾವೇನು ಉಜ್ಜಯಿನಿ ಕಡೆಗೆ ನೋಡ್ತಾ ಇದ್ದೇವೆ, ಹಿಂದುತ್ವ ಅಂದಾಗ ನಾವು ಯಾವ ಅಯೋಧ್ಯೆ ಕಡೆಗೆ ನೋಡ್ತಾ ಇದ್ದೇವೆ, ಮುಂದಿನ ದಿವಸಗಳಲ್ಲಿ ಹಿಂದುತ್ವ ಅಂದಾಗ ಹಿಂದುತ್ವದ ಅರುಣೋದಯವಾಗಿರುವ ಪುತ್ತೂರಿನ ಕಡೆಗೆ ಇಡೀ ಭಾರತದ ಜನ ನೋಡುವಂತಹ ಕಾರ್ಯವನ್ನ ಇಲ್ಲಿ ಸೇರಿರುವ ನಾವುಗಳೆಲ್ಲರೂ ಕೂಡ ಮಾಡೋಣ ಅನ್ನುವಂತಹ ಆಶಯದೊಂದಿಗೆ ನಮ್ಮ ಎರಡೂ ಕೈಗಳನ್ನ ಮೇಲಕ್ಕೆತ್ತಿ ಭಾರತ ಮಾತೆಗೆ ಜಯ ಜಯಕಾರದ ಮೂಲಕ ಮೇ 13ನೇ ತಾರೀಕಿನ ವಿಜಯೋತ್ಸವ ಸಭೆಗೆ ಮತ್ತೆ ನಾನು ನೀವು ಇದೇ ದರ್ಭೆಯಲ್ಲಿ ಸೇರೋಣ. ವಿಜಯೋತ್ಸವದ ಕಾರ್ಯಕ್ರಮದಲ್ಲಿ ಮತ್ತೆ ಜಯ ಘೋಷವನ್ನು ಮೊಳಗಿಸೋಣ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ಜೈ. ಬಜರಂಗ ಬಲಿ ಕಿ, ಬಜರಂಗ ಬಲಿ ಕಿ, ಬಜರಂಗ ಬಲಿ ಕಿ. ಈ ಬಾರಿಯ ನಿರ್ಧಾರ ಪುತ್ತಿಲರೊಂದಿಗೆ ಮತದಾರ. ಈ ಬಾರಿಯ ನಿರ್ಧಾರ, ಈ ಬಾರಿಯ ನಿರ್ಧಾರ, ಈ ಬಾರಿಯ ನಿರ್ಧಾರ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಪೂರ ಆರಾಧನೆ ಮಲ್ಪುರಂಚಿನ ಮಹತೋಪಾರ ಶ್ರೀ ಮಾಲಿಂಗೇಶ್ವರ ದೇವರನ್ನ ಚರಣಾರವಿಂದರದು ಪುಣ್ಯ ಪಾಡೊಂದು ಮೇ 10ನೇ ತಾರೀಕಿಗೆ ನಡಪಣಂಚಿನ ಪುತ್ತೂರುದ ವಿಧಾನಸಭಾ ಕ್ಷೇತ್ರದ ಚುನಾವಣೆದ ಪ್ರಚಾರದ ಕೊನೆಯತ್ತ ಭಾಗ ಬುಳುವಾರ ದರ್ಬೆ ಮೂಟ ನಡತನಂಚಿನ ಪಾದಯಾತ್ರೆ ಎಂಕಲ್ನ ಒಟ್ಟಿಗೆ ಪದ್ಯ ಪಾಡದ ಈ ಕ್ಷೇತ್ರ ಧರ್ಮ ಆಧಾರಿತವಾಗಿ ನಂಚಿನ ರಾಜಕಾರಣ ಅವಡು ಈ ಕ್ಷೇತ್ರದ ಪ್ರತಿ ಹಿಂದುಲ ತಲೆದೇರ್ತು ನಡಪುನಂಚಿನ ವಾತಾವರಣ ನಿರ್ಮಾಣ ಅವಡು ಈ ಕ್ಷೇತ್ರದ ನಿರಂತರವಾದ ಕೇಸರಿ ಧ್ವಜ ಹಾರಾಟ ಮಲ್ಪಡೋದು ಪಂಪುಣ ಒಂದೇ ಒಂದು ಯೋಚನೆ ಎಂಕಲ್ನ ಒಟ್ಟಿಗೆ ಪದ್ಯ ಪಾಡಿನಂಚಿನ ನಿಗಿಲೆಗೆ ಪೂರ ಏನೇ ನಮನನ್ನು ಸಲ್ಲಿಸುವುದಿಲ್ಲ. ಈ ಕ್ಷೇತ್ರದ ಈ ಬಾರಿದ ಚುನಾವಣೆ ಒಂದು ಹೊಸ ಇತಿಹಾಸ ಸೃಷ್ಟಿಯಾಪುಡು. ಕಾರ್ಯಕರ್ತರಿಗೆ ಪೂರಕವಾಗಿ ನಂಚಿನ ಜನಪ್ರತಿನಿಧಿ ಕ್ಷೇತ್ರದ ಬೋರ್ಡು ಭ್ರಷ್ಟಾಚಾರದ ಆಡಳಿತ ಬಿಡುದು, ಪ್ರೀತಿ ವಿಶ್ವಾಸದ ರಾಜಕಾರಣ ಮಲ್ಪಡು, ಅಭಿವೃದ್ಧಿ ವಿಚಾರದ ನಡುಟು ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಕಟಿಬದ್ಧರಾಗಿ ನಂಚಿನ ಜನನಾಯಕಿ ಜನಪ್ರತಿನಿಧಿ ಬೋರ್ಡ್ ಪಂಪುಣ ಯೋಚನೆ ನಡುಟು ಈ ಬಾರಿತ ಚುನಾವಣೆ ಕಾರ್ಯಕರ್ತರ ಚುನಾವಣೆ ಅದುಂಡು. ಈ ಬಾರಿತ ಚುನಾವಣೆ ಗೆಲುವು ಕಾರ್ಯಕರ್ತರನ್ನ ಗೆಲುವ ಒಂದುಂಡು. ಒಳ್ಳೆ ಚುನಾವಣಾ ಪೂರ್ವವಾದ ಫಲಿತಾಂಶ ಘೋಷಣೆ ಆಯ್ನಂಚಿನ ಒಂದು ಕ್ಷೇತ್ರ ಇತ್ತನ ಅವು ಪುತ್ತೂರು ಪಂಪುಣ ಈ ಸಂದರ್ಭದಲ್ಲಿ ಏನು ಉಲ್ಲೇಖ ಮಾಡ್ತೋದಿಲ್ಲ. ಪುತ್ತೂರು ಪಂಪುಣ ಏನು ಉಲ್ಲೇಖ ಮಾಡ್ತೋದಿಲ್ಲ. ನಿಖಿಲು ದೀನಂಚಿನ ವಿಶ್ವಾಸ, ನಿಖಿಲು ಎಂಕಿಲ್ನ ಮಿತ್ರ ದೀನಂಚಿನ ಪ್ರೀತಿಗೆ ಏನು ಏಪಲ ಆಭಾರಿ ಆದುಲ್ಲೆ. ನಿಖಿಲು ವಾ ಯೋಚನೆ ಈ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿನ ಗೆಂದಾಡು ಪಂಪುಣಂಚಿನ ದೃಷ್ಟಿಡೆ ಪೂರ ಪ್ರತಿಫಲಾಪೇಕ್ಷೆ ಇದ್ದಂತೆ ಈ ಚುನಾವಣೆಯನ್ನು ಗೆಲ್ಪಿಯರ ಪೂರಕ ನಂಚಿನ ವಾತಾವರಣ ನಿರ್ಮಾಣ ಮಂತ್ಯರ ನಿಖಿಲು ಕಾರಣೀಭೂತರಾಗ್ತಾರೆ.
ಧರ್ಮದ ಪುಣ್ಯದ ಕ್ಷೇತ್ರ ಮಾಲಿಂಗೇಶ್ವರನ ಈ ಪುಣ್ಯ ಭೂಮಿಡು ಏಪಗಳ ಧರ್ಮ ಉಂಡುದು ಬಂಡದು ಸಾಬೀತು ಮಲ್ತಾರೆ ಬುಕ್ಕ ನಿಗಿಲು ಭಗವಂತ ಎಡ್ಡೆ ಮಲ್ಪಡು ಈ ಬಾರಿದ ಚುನಾವಣೆ ನಿಗಿಲು ಮಲ್ತರಂಚಿನ ಕೆಲಸ ನಿಗಿಲು ಪ್ರತಿಫಲಾಪೇಕ್ಷೆ ಇಜ್ಜಂದೆ ಮಲ್ತರಂಚಿನ ಕೆಲಸ ಇನಿ ಚುನಾವಣೆದ ಪೂರ್ವತೆ ವಿಜಯದ ಸಂಕೇತ ಕೊಡ್ತದೆ ಏನು ಪತ್ತೊಂದು ನಂಚಿನ ಈ ಮೈಕಾತ ನಿಗಿಲ ಕಾರುಂದು ಎನ್ನುವೆ ನಿಗಿಲ ಮುನ್ನತ್ತ ದುಂದುದ 5 ವರ್ಷದ ಕಾಲ ನಿಗಿಲ್ನ ಇಲ್ಲದ ಮನೆ ಮಗೆ ನಾನು ಸ್ವೀಕಾರ ಮಲ್ಪಲೆ ನಿಗಿಲು ನೀಡಂಚಿನ ವಿಶ್ವಾಸ ಪ್ರೀತಿಗೆ ಒಂದೇ ರೀತಿಯ ಚ್ಯುತಿ ಬಾರಂದೆ ಪ್ರೀತಿ ವಿಶ್ವಾಸದ ರಾಜಕಾರಣದ ಜೊತೆಗೆ ನಿಗಿಲ್ಲ ಇಲ್ಲದ ಜೋಕುಲ್ ಲೆಕ್ಕ 24 ಗಂಟೆ ನಿಗಿಲ್ಲ ಕಷ್ಟ ಸುಖ ನೋವು ನಲಿವುಡು ಏನು ಇಲ್ಲ ಪಂಕನ ವಿಚಾರವನ್ನು ಮಂಡನೆ ಮಾಡ್ತೇವೆ ಎಲ್ಲೇ ಬಯ್ಯ ಮುಟ್ಲ ನಿಗಿಲು ಪೂರ ಎಮ್ಮೊಟ್ಟಿಗೆ ಹೊಂದುವರೆಂದು ಎನ್ನುತ್ತೆ ಇಲ್ಲಿ 2 ರಾಷ್ಟ್ರೀಯ ಪಕ್ಷಗಳು ಎಂಕಿಲ ಪಕ್ಷೇತರ ಅಭ್ಯರ್ಥಿನ ವಿರುದ್ಧ ಪತ್ರಚಾರ ಮಾಡ್ತೋದಿಲ್ಲರೆ ಕಾರ್ಯಕರ್ತರ ಮಿತಿ ಹಲ್ಲೆ ಮಲ್ಪರ ಬಿದಾಡೋದಿಲ್ಲರೆ ದುಡ್ಡುದಲ ಅಧಿಕಾರಿಗಳ ಮಗಟ್ಟು ಒಂದು ಸಾಮಾನ್ಯ ಕಾರ್ಯಕರ್ತನ ಈ ಚುನಾವಣೆಯ ಸಂದರ್ಭಗಳು ಆಯನ ಸೋಲ್ಸೋಡು ಪಂಪಿನ ಯೋಚನೆ ಕೆಲಸ ಮಾಡ್ತಂದ ಈ ಕ್ಷೇತ್ರದ ಜನಕ್ಕುಲ್ಲ ಮನಸ್ಸು ನಿರ್ಧಾರ ಮಾಡ್ತಂದೆ ಈ ಬಾರಿಯ ಚುನಾವಣೆ ಕೇಸರಿ ಗೆಲ್ಪಡು ಧರ್ಮ ಗೆಲ್ಪಡು ಹಿಂದುತ್ವ ಗೆಲ್ಪಡು ನಿರ್ಧಾರ ಮಾಡ್ತಂದೆ ಅದಕ್ಕೆ ಪೂರ ನಿಗಲೆ ಎಂಕೆ ಆಶೀರ್ವಾದ ಮಲ್ಪಾರು ಏನು ಹೇಳಂದೆ ಎಲ್ಲ ಒಂದು ದಿನ ನಿಗಿಲು ಪೂರ ನಿಗಿಲ್ಲ ಬೂತುಡು ಕೆಲಸ ಮಲ್ಪಡು ಪೈಸೆದ ಬುಧಾರಡು ಒಂದಾತು ಬದಲಾವಣೆ ಮಲ್ಪಿರ ಸಾಧ್ಯತೆ ಉಂಟು ಗುಂಡಾಗಿರಿತ ವ್ಯವಸ್ಥೆದ ಜೊತೆ ಒಂದಾತು ಬದಲಾವಣೆ ಮಲ್ಪಿರ ಸಾಧ್ಯ ಉಂಟು ಅದಕ್ಕೋಸ್ಕರ ಎಲ್ಲ ಇಡೀ ದಿನ ಏರ್ಲ ಪೇಟೆಗೆ ಬರಂದೆ ಅಕಲಕಲ್ನ ಬೂತುಡು ಅಕಲಕಲ್ನ ಕೆಲಸ ಮಾಡ್ತದೆ ಧರ್ಮದ ವಿಜಯಗೂ ಮುನ್ನಡಿ ಬರಕ ನಮ್ಮ ಪೂರ ಈ ಕ್ಷೇತ್ರದ ಜನಕ್ಕಲೇ ಗೆಲ್ಪುಗ ಅಂತ ಬಂದದೆ ಬುಕ್ಕನಿಗೆ ಮಾತಾಡಿದ ಕರೆದದ್ದಾತು ಸಂದನೆ ಆ ಮಾಲಿಂಗೇಶ್ವರ ನಿಗಲೆ ಪೂರ ಎಡ್ಡೆ ಮಲ್ಪಡು ಈ ಕ್ಷೇತ್ರದ ಧರ್ಮ ಆಧಾರಿತ ರಾಜಕಾರಣಕ್ಕೆ ಬೋಡದೆ ಬ್ಯಾಟದ ಗುರುತು ನಿಗಲು ಮಾತ ಚಿಹ್ನೆಗೆ ಮತ ಕೊರ್ಲೆ ಎಲ್ಲಂಜಿ 13ನೇ ತಾರೀಕಿಗೆ ಒಂದೇ ಭಾಗಲು ಭಾರಿ ಸಂಖ್ಯೆಯ ಸೇರ್ತು ವಿಜಯೋತ್ಸವ ಮಲ್ಪರ ಮಾಲಿಂಗೇಶ್ವರನ ಪೂರ್ಣ ಅನುಗ್ರಹ ಪ್ರಾಪ್ತಿ ಆವಡನ್ನು ಬಂದದ್ದು ಎನ್ನೆರಡು ಪಾತ್ರರಂತಾವೆ ಜೈ ಹಿಂದ್. ತಮ್ಮ ಚುನಾವಣೆಯ ಪ್ರಚಾರದ ಮೂಲಕ ತನಗೆ ಮತದಾನ ನೀಡಿ ಅಂತ ಹೇಳಿರ್ತಾರೆ. ಇವಾಗಲೇ ತಮ್ಮಲ್ಲಿ ಕೇಳ್ಕೊಂಡಿರ್ತಾರೆ. ಇವತ್ತು ಈ ನಮ್ಮ ಸಭೆಗೆ ಸೇರಿರುವಂತ ಎಲ್ಲಾ ಊರಿನ ಕಾರ್ಯಕರ್ತರಿಗೆ ಹಾಗೂ ಸೇರಿರುವಂತಹ ಮಹಿಳೆಯರಿಗೆ, ಹಿಂದೂ ಧರ್ಮದ ರಕ್ಷಕರಿಗೆ ಎಲ್ಲರಿಗೂ ಅರುಣ್ ಕುಮಾರ್ ಪುತ್ತಿಲ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ನಮ್ಮ ಜೊತೆ ಸೇರಿದಂತ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಧನ್ಯವಾದಗಳು. ಅದೇ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ. ನಮ್ಮ ಪೂರ ಆರಾಧನೆ ಮಲ್ಪುರಂಚಿನ ಮಹದೋಬಾರ ಶ್ರೀ ಮಾಲಿಂಗೇಶ್ವರ ದೇವರನ್ನ ಚರಣಾರವಿಂದರಿಗೂ ಪುಣ್ಯ ಪಾಡೊಂದು ಮೇ 10ನೇ ತಾರೀಕಿಗೆ ನಡಪುಣಂಚಿನ ಪುತ್ತೂರದ ವಿಧಾನಸಭಾ ಕ್ಷೇತ್ರದ ಚುನಾವಣೆದ ಪ್ರಚಾರದ ಕೊನೆಯ ಭಾಗ ಬುಳುವಾರದ್ದು ದರ್ಬೆ ಮೂಟ ನಡಪುಣಂಚಿನ ಪಾದಯಾತ್ರೆ ಎಂಕಲ್ನ ಒಟ್ಟಿಗೆ ಪಜ್ಜೆ ಬಾಡದ
ಈ ಕ್ಷೇತ್ರಡು ಧರ್ಮ ಆಧಾರಿತವಾಯಿನಂಚಿನ ರಾಜಕಾರಣ ಆವಡು ಈ ಕ್ಷೇತ್ರಡು ಪ್ರತಿ ಹಿಂದುಲ ತಲೆದೆರ್ತು ನಡಪುನಂಚಿನ ವಾತಾವರಣ ನಿರ್ಮಾಣ ಆವಡು ಈ ಕ್ಷೇತ್ರಡು ನಿರಂತರವಾದ ಕೇಸರಿ ಧ್ವಜ ಹಾರಾಟ ಮಲ್ಪಡೊಂದು ಪಂಪುಣ ಒಂದೇ ಒಂದು ಯೋಚನೆ ಎಂಕಲ್ನ ಒಟ್ಟಿಗೆ ಪದ್ಯಪಾಡ್ನಂಚಿನ ನಿಗಿಲೆಗೆ ಪೂರ ಏನೇ ನಮನನ್ನು ಸಲ್ಲಿಸುವುದಿಲ್ಲ. ಈ ಕ್ಷೇತ್ರಡು ಈ ಬಾರಿದ ಚುನಾವಣೆ ಒಂದು ಹೊಸ ಇತಿಹಾಸ ಸೃಷ್ಟಿಯಾಪುಂಡು. ಕಾರ್ಯಕರ್ತರಿಗೆ ಪೂರಕವಾಯಿನಂಚಿನ ಜನಪ್ರತಿನಿಧಿ ಕ್ಷೇತ್ರದ ಬೋರ್ಡು ಭ್ರಷ್ಟಾಚಾರದ ಆಡಳಿತ ಬಿಡುದು, ಪ್ರೀತಿ ವಿಶ್ವಾಸದ ರಾಜಕಾರಣ ಮಲ್ಪಡು, ಅಭಿವೃದ್ಧಿ ವಿಚಾರದ ನಡುಟ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಕಟಿಬದ್ಧನಾಯಿನಂಚಿನ ಜನನಾಯಕಿ ಜನಪ್ರತಿನಿಧಿ ಬೋರ್ಡ್ ಪಂಪುಣ ಯೋಚನೆ ನಡುಟು ಈ ಬಾರಿತ ಚುನಾವಣೆ ಕಾರ್ಯಕರ್ತರ ಚುನಾವಣೆ ಅದುಂಡು. ಈ ಬಾರಿತ ಚುನಾವಣೆ ಗೆಲುವು ಕಾರ್ಯಕರ್ತರನ್ನ ಗೆಲುವ ಒಂದುಂಡು. ಒಳ್ಳೆ ಚುನಾವಣಾ ಪೂರ್ವವಾದ ಫಲಿತಾಂಶ ಘೋಷಣೆ ಆಯ್ನಂಚಿನ ಒಂದು ಕ್ಷೇತ್ರ ಇತ್ತನ ಅವು ಪುತ್ತೂರು ಒಂದು ಪಂಪುಣ ಈ ಸಂದರ್ಭದಲ್ಲಿ ಪುತ್ತೂರು ಪಂಪುಣ ಉಲ್ಲೇಖ ಮಾಡ್ತದಲ್ಲ. ನಿಖಿಲು ದೀಡ್ನಂಚಿನ ವಿಶ್ವಾಸ, ನಿಖಿಲು ಎಂಕಲ್ನ ಮಿತ್ ದೀನಂಚಿನ ಪ್ರೀತಿಗೆ ಏನು ಏಪಲ ಆಭಾರಿ ಆದುಲ್ಲೆ. ನಿಖಿಲು ವಾ ಯೋಚನೆ ಈ ಕ್ಷೇತ್ರಡು ಪಕ್ಷೇತರ ಅಭ್ಯರ್ಥಿನ ಗೆಂದಾವಡು ಪಂಪುನಂಚಿನ ದೃಷ್ಟಿಡೆ ಪೂರ ಪ್ರತಿಫಲಾಪೇಕ್ಷೆ ಇದ್ದಂತೆ ಈ ಚುನಾವಣೆಯನ್ನು ಗೆಲ್ಪಿಯರ ಪೂರಕವಾಯಿನಂಚಿನ ವಾತಾವರಣ ನಿರ್ಮಾಣ ಮಲ್ಪಿಯರ ನಿಖಿಲು ಕಾರಣೀಭೂತಿರತಾರೆ. ಧರ್ಮದ ಪುಣ್ಯದ ಕ್ಷೇತ್ರ ಮಾಲಿಂಗೇಶ್ವರನ ಈ ಪುಣ್ಯ ಭೂಮಿಡೆ ಏಪಗಳ ಧರ್ಮ ಉಂಡುವುದು ಬಂಡದು ಸಾಬೀತು ಮಲ್ತಾರೆ. ಬುಕ್ಕ ನಿಖಿಲೆ ಭಗವಂತ ಎಡ್ಡೆ ಮಲ್ಪಡು. ಈ ಬಾರಿದ ಚುನಾವಣೆ ನಿಖಿಲು ಮಲ್ತನಂಚಿನ ಕೆಲಸ ನಿಖಿಲು ಪ್ರತಿಫಲಾಪೇಕ್ಷೆ ಇದ್ದಂತೆ ಮಲ್ತನಂಚಿನ ಕೆಲಸ ಇನ್ನು ಚುನಾವಣೆದ ಪೂರ್ವತೆ ವಿಜಯದ ಸಂಕೇತ ಕೊಡ್ತುಂಡು. ಏನು 21 ನಂಚಿನ ಈ ಮೈಕ ಇನ್ನು ಮೈಕಾತ್ ನಿಖಿಲ ಕಾರೊಂದು ಎನ್ನುವೆ ನಿಖಿಲ ಮುನ್ನತ್ತ ಮುಂದುದ 5 ವರ್ಷದ ಕಾಲ ನಿಖಿಲ್ನ ಇಲ್ಲದ ಮನೆ ಮಗೆ ಏನನ್ನು ಸ್ವೀಕಾರ ಮಲ್ಪಲೆ ನಿಖಿಲ್ ನೀಟಂಚಿನ ವಿಶ್ವಾಸ ಪ್ರೀತಿಗೆ ಒಂದೇ ರೀತಿಯ ಚುದಿ ಬಾರಂದೆ ಪ್ರೀತಿ ವಿಶ್ವಾಸದ ರಾಜಕಾರಣದ ಜೊತೆಗೆ ನಿಖಿಲ್ನ ಇಲ್ಲದ ಜೋತುಲ್ಲೇಖತಿನ 24 ಗಂಟೆల ನಿಖಿಲ್ನ ಕಷ್ಟ ಸುಖ ನೋವು ನಲಿವುಡು ಏನು ಇಲ್ಲ ಪಂಚನ ವಿಚಾರವನ್ನು ಮಂಡನೆ ಮಾಡ್ತದೆ ಎಲ್ಲೇ ಬಯ್ಯ ಮುಟ್ಲ ನಿಖಿಲ್ ಪೂರ ಎನ್ನೊಟ್ಟಿಗೆ ಒಂದುವರೆಂದು ಎನ್ನದೆ. ಇನ್ನು 2 ರಾಷ್ಟ್ರೀಯ ಪಕ್ಷಗಳು ಎಂಕೆಲ್ಲ ಪಕ್ಷೇತರ ಅಭ್ಯರ್ಥಿನ ವಿರುದ್ಧ ಅಪಪ್ರಚಾರ ಮಾಡ್ತದಲ್ಲೇರೆ, ಕಾರ್ಯಕರ್ತರ ಮಿತ್ತ ಹಲ್ಲೆ ಮಲ್ಪೆರ ಬಿದಾಡೋದಲ್ಲೇರೆ, ಆ ಒಂದು ದುಡ್ಡುದಳ ಅಧಿಕಾರದಳ ಮೊದಲು ಒಂದು ಸಾಮಾನ್ಯ ಕಾರ್ಯಕರ್ತನ ಈ ಚುನಾವಣೆದ ಸಂದರ್ಭಗಳು ಆಯನ ಸೋಲ್ಸಾವಡು ಪಂಪಣ ಯೋಚನೆ ಕೆಲಸ ಮಾಡ್ತಂಡ ಈ ಕ್ಷೇತ್ರದ ಜನಕ್ಕುಲ್ನ ಮನಸ್ಸು ನಿರ್ಧಾರ ಮಾಡ್ತಂಡೆ ಈ ಬಾರಿದ ಚುನಾವಣೆ ಕೇಸರಿ ಗೆಲ್ಪಡು, ಧರ್ಮ ಗೆಲ್ಪಡು, ಹಿಂದುತ್ವ ಗೆಲ್ಪಡು ನಿರ್ಧಾರ ಮಾಡ್ತಂಡೆ. ಅದಕ್ಕೆ ಪೂರ ನಿಖಿಲೆ ಎಂಕೆ ಆಶೀರ್ವಾದ ಮಲ್ಪರೊಂದು ಏನು ಎಣ್ಣಂದೆ ಎಲ್ಲ ಒಂದು ದಿನ ನಿಖಿಲ ಪೂರ ನಿಖಿಲ ಬೂತುಡು ಕೆಲಸ ಮಲ್ಪಡು ಪೈಸೆದ ಬುಧಾರಡೆ ಒಂದಾತು ಬದಲಾವಣೆ ಮಲ್ಪಿರ ಸಾಧ್ಯತೆ ಉಂಡು. ಗುಂಡಾಗಿರಿತ ವ್ಯವಸ್ಥೆದ ಜೊತೆ ಒಂದಾತು ಬದಲಾವಣೆ ಮಲ್ಪಿರ ಸಾಧ್ಯ ಉಂಡು. ಅದಕ್ಕೋಸ್ಕರ ಎಲ್ಲ ಇಡೀ ದಿನ ಏರ್ಲ ಪೇಟೆಗೆ ಬರಂದೆ ಅಕಲಕಲ್ನ ಬೂತುಡು ಅಕಲಕಲ್ನ ಕೆಲಸ ಮಾಡ್ತದೆ. ಧರ್ಮದ ವಿಜಯಗೂ ಮುನ್ನುಡಿ ಬರಕ ನಮ್ಮ ಪೂರ ಈ ಕ್ಷೇತ್ರದ ಜನಕ್ಕಲೇ ಗೆಲುಪುಗ ಅಂತ ಕಂಡಂದೆ ಬುಕ್ಕನಿಗೆ ಮಾತಾಡದ ಕರೆದ ಜಾತಿ ವಂದನೆ ಬಂದರೆ ಆ ಮಾಲಿಂಗೇಶ್ವರ ನಿಮಗೆ ನಿಗಲೇ ಪೂರ ಎಡ್ಡೆ ಮಲ್ಪಡೆ. ಈ ಕ್ಷೇತ್ರಡು ಧರ್ಮ ಆಧಾರಿತ ರಾಜಕಾರಣಕ್ಕೆ ಬೋಡದೆ ಬ್ಯಾಟದ ಗುರುತುಗೂ ನಿಗಲು ಮಾತ್ರ ಮಾತಾ ಚಿಹ್ನೆಗೆ ಮತ ಕೊರ್ಲೆ ಎಲ್ಲಂಜಿ 13ನೇ ತಾರೀಕಿಗೆ ಒಂದುವೇ ಭಾಗರು ಭಾರಿ ಸಂಖ್ಯೆಗೆ ಸೇರ್ತು ವಿಜಯೋತ್ಸವ ಮಲ್ಪೆರ ಮಾಲಿಂಗೇಶ್ವರನ ಪೂರ್ಣ ಅನುಗ್ರಹ ಪ್ರಾಪ್ತಿ ಆವಡನ್ನು ಬಂದದ್ದು ಹಿಂದೂ ಧರ್ಮದ ಪರಿಚಾರಕ ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ.
ಭಾರತೀಯತೆಯ ಸಾರಥಿ, ರಾಜಕೀಯ ಬಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯ ಬಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯ ಬಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ.